ನಮಸ್ಕಾರ, ನಾನು ಶುಭಾ. ಶೈನಾ ಲಾಕ್ಸ್ ಆ್ಯಂಡ್ ರೆಸಿಪೀಸ್ಗೆ ಸ್ವಾಗತ. ಇವತ್ತು ತುಂಬ ಕ್ರಂಚಿಯಾಗಿರೋ ಕ್ರಿಸ್ಪಿಯಾಗಿರೋ ಮ್ಯಾಕ್ರೋನಿ ಕುರ್ಕುರೆ ರೆಸಿಪಿ ತಂದಿದ್ದೀನಿ. ಒಂದು 5-10 ನಿಮಿಷ ತಗೊಳ್ಳುತ್ತಷ್ಟೇ. ಮಾಡೋಣ ಬನ್ನಿ. ಮಾಡೋದಕ್ಕೆ ಮೊದಲು ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು, 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ, ಉಪ್ಪು 1 ಟೇಬಲ್ ಸ್ಪೂನು. ನೀರು ಸ್ವಲ್ಪ ಕಾದ್ಮೇಲೆ ಮ್ಯಾಕ್ರೋನಿ ಪಾಸ್ತಾ ಒಂದು 2 ಕಪ್ಪಷ್ಟು ಹಾಕ್ಕೊತಾ ಇದ್ದೀನಿ. ನೀವು ಇದನ್ನು ಫುಲ್ ಕುಕ್ ಮಾಡೋಕ್ಕೆ ಹೋಗಬಾರ್ದು. ಒಂದು 70 ಇಲ್ಲ 80% ಕುಕ್ ಆದರೆ ಸಾಕು. ಫುಲ್ ಕುಕ್ ಮಾಡಿದ್ದೀರಂದರೆ ಚೆನ್ನಾಗಿರಲ್ಲ. ಒಂದು 70% ಕುಕ್ ಆಗಿದೆ ಅಂದರೆ ನೀವೇ ಸ್ಪೂನಲ್ಲಿ ಮುರಿದು ನೋಡಬೇಕು. ನೋಡಿ, ನಾನು ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮಧ್ಯಕ್ಕೆ ಒಂಥರ 2 ಭಾಗ ಆದರೆ ಸಾಕು. ಸ್ವಲ್ಪ ನೋಡಿ ಮುರಿದಿದೆ ಅಂದರೆ ಸಾಕು. ಇವಾಗ ಕರೆಕ್ಟಾಗಿ ಆಗಿದೆ. ಇವಾಗ ಸೈಡ್ಗೆ ನೀರೆಲ್ಲ ಬಗ್ಸ್ಬಿಡೋಣ. ನೀರೆಲ್ಲ ನೀಟಾಗಿ ಬಗ್ಸ್ಕೊಬಿಡ್ಬೇಕು. ಒಂಚೂರು ನೀರು ಬಿಡಬೇಡಿ. ನೀಟಾಗಿ ನೀರೆಲ್ಲ ಬಗ್ಸ್ಕೊಬಿಟ್ಟು ಅದ್ರ ಮೇಲೆ ತಕ್ಷಣವೇ ನೀವು ತಣ್ಣೀರು ಹಾಕ್ಕೋಬೇಕು. ನೋಡಿ, ನಾನು ನೀಟಾಗಿ ತಣ್ಣೀರು ಹಾಕ್ಕೊತಾ ಇದ್ದೀನಿ. ನೀವು ಅಷ್ಟೇ ತಕ್ಷಣ ತಣ್ಣೀರು ಹಾಕ್ಕೊಬಿಡಿ. ಆಮೇಲೆ ಫುಲ್ ತಣ್ಣಗಾಗಬಿಡಿ, ನೀರೆಲ್ಲ ಸೋರೋಗ್ಬಿಡಲಿ. ನೀರೆಲ್ಲ ಸೋರೋದ್ಮೇಲೆ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಬೌಲ್ಗೆ ನೀಟಾಗಿ ಎಲ್ಲ ಹಾಕ್ಕೊಬಿಟ್ಟು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಮೈದಾ ಹಾಕ್ಕೊತಾ ಇದ್ದೀನಿ. ಕಾರ್ನ್ ಪೌಡ್ರು ಅಂದರೆ ಜೋಳದಿಟ್ಟು ಒಂದು 2 ಟೇಬಲ್ ಸ್ಪೂನು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟೆಲ್ಲ ಚೆನ್ನಾಗಿ ಇಡಿಸ್ಬೇಕು ಪಾಸ್ತಾಗೆ. ನೋಡಿ ಎಷ್ಟು ಬೇಗ ರೆಡಿ ಆಗುತ್ತೋ ನಮ್ಮ ಸ್ನ್ಯಾಕ್ಸ್ ರೆಸಿಪಿ. ಮಕ್ಕಳು ಇನ್ನೇನು ಸಾಯಂಕಾಲ ಟೈಮ್ ಮನೇಲಿರ್ತಾರೆ, ಕೇಳ್ತಾರೆ. ಆ ಟೈಮಲ್ಲಿ ಈ ಥರ ಸ್ನ್ಯಾಕ್ಸ್ ಟ್ರೈ ಮಾಡಿ. ಒಂಥರ ಡಿಫ್ರೆಂಟಾಗೂ ಇರುತ್ತೆ. ಎಣ್ಣೆ ನಾನು ಫಸ್ಟೇ ಕಾಯಕ್ಕೆ ಇಟ್ಬಿಟ್ಟಿದ್ದೆ. ಬಿಸಿಯಾಗಿದೆ ಅಂದರೆ ಒಂದು ಮೀಡಿಯಮ್ ಹೀಟ್ ಇದೆ. ಈ ಟೈಮಲ್ಲಿ ನಿಮ್ಮ ಎಣ್ಣೆ ಬಾಣಲಿ ಮೆಜರ್ಮೆಂಟ್ ನೋಡಿಕೊಂಡು ನಿಮ್ಮ ಬಾಣಲಿ ಎಷ್ಟು ಇಡಿಸುತ್ತೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಬಿಟ್ಟು ತಕ್ಷಣ ಮಾತ್ರ ಸ್ಪೂನ್ ಹಾಕಕ್ಕೆ ಹೋಗಬೇಡಿ. ತಕ್ಷಣ ಸ್ಪೂನ್ ಹಾಕಿದ್ದೀರಂದರೆ ನಾವು ಹಿಟ್ಟು ಹಾಕಿರ್ತೀವಲ್ಲ, ಅದು ಎಣ್ಣೆಗೆ ಬಿಟ್ಬಿಡುತ್ತೆ. ಅದಕ್ಕೆ ಒಂದು 30 ಇಲ್ಲ 40 ಸೆಕೆಂಡ್ಸ್ ಆದಮೇಲೆ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡಿದ್ದೀನಿ. ನೋಡಿ, ಕಲ್ಲರು ಗೋಲ್ಡನ್ ಬ್ರೌನ್ ಬಂದಿದೆ. ಇವಾಗ ಪರ್ಫೆಕ್ಟ್ ಆಗಿದೆ. ಈ ಟೈಮಲ್ಲಿ ಒಂದು ಪ್ಲೇಟ್ಗೆ ಎಲ್ಲ ತಗೊಬಿಡಿ. ಎಲ್ಲ ತೆಗೆದ್ಬಿಟ್ಟ ಮೇಲೆ ಇನ್ನೂ ಉಳಿದಿರುತ್ತಲ್ಲ ಅವನು ನೀಟಾಗಿ ಮಾಡ್ಕೊಬಿಡ್ಬೇಕು. ಇದನ್ನೇನು ನೀವು ತಕ್ಷಣ ಮಾಡಿ ಸರ್ವ್ ಮಾಡಬೇಕಂತೇನಿಲ್ಲ. ಫಸ್ಟೇ ಮಾಡಿ ಇಡ್ಬೋದು. ಒಂದು 8-10 ದಿವಸ ಬಾಟ್ಲಲ್ಲಿ ಹಾಕಿಟ್ರೆ ಏನಾಗಲ್ಲ. ನಾನು ಫುಲ್ ಎಲ್ಲ ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡೋಣ. ಸ್ಪೈಸಸ್ಗೆ ಒಂದು ಪ್ಲೇಟಲ್ಲಿ ಅಚ್ಚ ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು, ಬ್ಲ್ಯಾಕ್ ಸಾಲ್ಟು ಒಂದು ಅರ್ಧ ಟೇಬಲ್ ಸ್ಪೂನು, ಆಮ್ಚೂರ್ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನು, ಚಾಟ್ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನು, ಸಾಲ್ಟು ಒಂದು ಅರ್ಧ ಟೇಬಲ್ ಸ್ಪೂನು, ಬ್ಲ್ಯಾಕ್ ಪೆಪ್ಪರ್ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಎಲ್ಲ ಸ್ಪೈಸಸ್ಸು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನೀಟಾಗಿ ಹಾಕ್ಕೊಬಿಟ್ಟು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ ನೀಟಾಗಿ, ಅದಕ್ಕೆ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಹಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲ ಮಸಾಲೆ ಚೆನ್ನಾಗಿ ಇಡಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಖಂಡಿತ ಟ್ರೈ ಮಾಡಿ. ನಿಮ್ಮ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಇದನ್ನು ಮಾಡೋದು ತುಂಬ ಈಸಿ. ನನಗೊಂದು 10 ನಿಮಿಷ ಹಿಡಿಯುತ್ತಷ್ಟೇ. ಬೇಗನೆ ಆಗುತ್ತೆ. ನೀವು ಮಾಡಿಬಿಟ್ಟು ಸ್ಟೋರ್ ಮಾಡಾದರೂ ಇಡಿ, ಇಲ್ಲ ಆವಾಗೆ ತಕ್ಷಣ ಆದರೂ ಮಾಡಿಕೊಡಿ. ನೋಡಿ, ಒಂದು ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆಯೋ. ಖಂಡಿತ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.